ಹರೇ ಕೃಷ್ಣ. ಕೃಷ್ಣ ಚೈತನ್ಯ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 24. ಸೃಜಾಮಿ ತಪಸಾ ಏವ ಇದಂ ರಸಾಮಿ ತಪಸಾ ಪುನಃ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಮೇ ದುಶ್ಚರಂ ತಪ. ಅನುವಾದ: ನಾನು ಅಂಥ ತಪಸ್ಸಿಂದ ಈ ವಿಶ್ವವನ್ನು ಸೃಷ್ಟಿಸುತ್ತೇನೆ, ಅದೇ ಶಕ್ತಿಯಿಂದ ಅದನ್ನು ಪಾಲಿಸುತ್ತೇನೆ, ಅದೇ ಶಕ್ತಿಯಿಂದ ಅದನ್ನು ಹಿಂದೆಗೆದುಕೊಳ್ಳುತ್ತೇನೆ. ಆದ್ದರಿಂದ ತಪಸ್ಸೊಂದೇ ಸಮರ್ಥವಾದ ಶಕ್ತಿ. ಹಾಗಾಗಿ ತಪಸ್ಸಿನಿಂದ ಎಲ್ಲವನ್ನು ಮಾಡುವಂಥದ್ದು ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಅಂತ ಹೇಳುವಂಥದ್ದು ತಪಸ್ಸಿನ ವಿಶ್ವವನ್ನು ಸೃಷ್ಟಿಸುತ್ತೇನೆ, ಪಾಲಿಸುತ್ತೇನೆ, ಮತ್ತೆ ಹಿಂದೆಗೆದುಕೊಳ್ಳುತ್ತೇನೆ. ಹಾಗಾಗಿ ತಪಸ್ಸು ಮಾಡ್ಬೇಕು ನಾವು. ಆದ್ರೆ ಯಾವ ತಪಸ್ಸು? ಗೈಡೆಡ್ ತಪಸ್ಸು. ಪ್ರಭುಪಾದ ಅಂತ ಹೇಳಿದರೆ ಆ ತಪಸ್ಸನ್ನು ಮಾಡಬೇಕು. ಸಿಂಪಲ್ ತಪಸ್ಸು. ಪ್ರಭುಪಾದ ಹೇಳುವಂಥದ್ದು ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ, ಇಷ್ಟೇ ಮಾಡ್ಬೇಕು ನಾವು. ದೊಡ್ಡ ತಪಸ್ಸು ಸರ್ಕಸ್ ಮಾಡ್ಲಿಕ್ಕೆ ಇಲ್ಲ. ಇದಕ್ಕೆ ಭಾವಾರ್ಥ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕೀ ಜೈ. ತಪಸ್ಸನ್ನು ಆಚರಿಸುವಲ್ಲಿ ಯಾರೇ ಆದರೂ ಭಗವತ್ತಾಮಗೆ ಮರಳು ಸಂಕಲ್ಪ ಮಾಡಿರಬೇಕು ನೋಡಿ. ಅಂದ್ರೆ ತಪಸ್ಸನ್ನು ಆಚರಿಸುವಲ್ಲಿ ಯಾರೇ ಆದರೂ ಗೋಲ್ ಎಂತ ಇರಬೇಕು? ಭಗವತ್ತಾಮಗೆ ಹೋಗುವಂಥದ್ದು. ಅದಕ್ಕೆ ನಾನು ಎಂತ ಕಠಿಣ ತಪಸ್ಸು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಈ ನಾವು ನೆಲೆಗೆ ಬರಬೇಕು. ಎಸ್, ನನಗೆ ಈಗ ಹೇಗಂದ್ರೆ ನಮಗೀಗ ಅಮೇರಿಕಕ್ಕೆ ಹೋಗ್ಲಿಕ್ಕೆ, ಈಗ ನಮ್ಮ ಮಗಳು ಅಮೇರಿಕಾದಲ್ಲಿ ಇರ್ತಾರೆ, ನಮಗೆ ಫೋನ್ ಮಾಡ್ತಾರೆ, ನೀನು ಬಾ ಅಂತ, ಅಮ್ಮ ಅಪ್ಪ ಬಾ ಅಂತ. ಆಗ ನಾವು ಎಂತೆಲ್ಲ ಸರ್ಕಸ್ ಮಾಡ್ತೇವಪ್ಪ. ವೀಸಾ ಸಿಗುದಿಲ್ಲ, ವೀಸಾದ ಹಿಂದೆ ಹೋಗ್ತೇವೆ. ಪಾಸ್ಪೋರ್ಟ್ ಎಕ್ಸ್ಪೈರ್ ಆದ ಅದರ ಹಿಂದೆ ಹೋಗ್ತೇವೆ. ಅಲ್ಲಿ ಹೇಳ್ತಾರೆ ಅಂದರೆ ಮಿನಿಮಮ್ 10 ಲಕ್ಷ ಇರಬೇಕಂತ, ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಂತೆಲ್ಲ ಮಾಡ್ತೇವೆ ಅಮೇರಿಕಾಗೆ ಹೋಗ್ಲಿಕ್ಕೆ. ಇದು ಆಫ್ಟರ್ ಆಲ್ ಒಂದು ಅಮೇರಿಕಾ. ಪ್ರಭುಪಾದ ಹೇಳುವಂಥದ್ದು ಅಮೇರಿಕಾಗೆ ಹೋದ್ರೆ ಈಗೆಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ, ಕಷ್ಟಪಡ್ತೇವೆ, ತಪಸ್ಸು ಮಾಡ್ತೇವೆ. ಅದು ಕೂಡ ತಪಸ್ಸೆ ಒಂದು ರೀತಿ. ಕೃಷ್ಣಧಾಮಕ್ಕೆ ಹೋಗ್ಲಿಕ್ಕೆ ನಾವು ಮಾಡ್ಲಿಕ್ಕಿಲ್ವಾ? ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬೇಕು. ಮತ್ತು ಆ ಗುರಿ ಸಾಧನೆಗಾಗಿ ಸಕಲ ಕಷ್ಟ ಕ್ಲೇಶವನ್ನು ಅನುಭವಿಸಲು ಸಿದ್ಧನಿರಬೇಕು ನೋಡಿ. ಎಂಥ ಕಷ್ಟ ಕ್ಲೇಶಗಳು ನಾವು ಸಿದ್ಧರಿರಬೇಕು. ನಮ್ಮೊಮ್ಮೆ ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ವಿದೌಟ್ ಪ್ರಾಪರ್ ಗೋಲ್, ಗುರಿ ಇರಬೇಕು ನಮಗೆ. ಗುರಿ ಅಂತ ಮರಳಿ ದೇವತಮ ನಡೆಗೆ ಹೋಗುವಂಥದ್ದು, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ಆ ಗುರಿಯನ್ನು ನಾವು ಸೆಟ್ ಮಾಡಿ ಮತ್ತೆ ಅದಕ್ಕೆ ಎಂತೆಲ್ಲ ಬೇಕು ಅದನ್ನು ವ್ಯವಸ್ಥೆ ಮಾಡಬೇಕು. ಸಕಲ ಕಷ್ಟ ಕ್ಲೇಶವನ್ನು ಅನುಭವಿಸಲು ಸಿದ್ಧನಿರಬೇಕು ನೋಡಿ. ವಾಲಂಟರಿ, ಇನ್ನೊಬ್ಬ ಫೋರ್ಸ್ ಮಾಡೋದಲ್ಲ, ವಾಲಂಟರಿ. ಈಗ ನೆಕ್ಸ್ಟ್ ಹೇಳ್ತಾರೆ ನೋಡಿ ಪ್ರಭುಪಾದ, ಹೆಸರು, ಖ್ಯಾತಿ ಮೊದಲಾದಂಥ ಐಕ ಅಭ್ಯುದಯಕ್ಕಾಗಿ ಇವು ಯಾರೊಬ್ಬರು ಕಠಿಣ ರೀತಿಯ ತಪಸ್ಸನ್ನು ಆಚರಿಸಬೇಕಾಗ್ತದೆ. ಈಗ ಹೇಗಂದ್ರೆ IAS ಆಫೀಸರ್, ಈ ಡಾಕ್ಟರ್ ಕಲಿಯುವವರು ತುಂಬ ಕಲಿತಾರೆ. IAS ಅವರೆಲ್ಲ 18 ಗಂಟೆ ಎಲ್ಲ ಕಲಿತಾರೆ. ಸಾಧಾರಣ ಒಂದು 4-5 ವರ್ಷ ಟೋಟಲ್ ಅದರ ಹಿಂದೆ ಇರ್ತಾರೆ. ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾವುದೇ ಫಂಕ್ಷನ್ ಯಾವುದೇ ಹೋಗುದಿಲ್ಲ. ಅದು ಆಫ್ಟರ್ ಆಲ್ ಒಂದು ಭೌತಿಕ. ಅದಕ್ಕೆ ನಾವು ಅಷ್ಟು ಕಷ್ಟಪಡ್ತೇವೆ. ಕೃಷ್ಣ ಸಿಗ್ಲಿಕ್ಕೆ ನಾವು ಕಷ್ಟಪಡೋದು ಬೇಡವಾ? ಈಗ ಪ್ರಭುಪಾದ ಹೇಳುವಂಥದ್ದು ಈ ಲೈಫಲ್ಲಿ ಈಗ ನಾವು ಕಷ್ಟಪಟ್ಟೆವು. ನಾನೀಗ IAS ಎಕ್ಸಾಮ್ ಬರೆದೆ, ಕಷ್ಟಪಟ್ಟು ನಾನು ಅದ್ರಲ್ಲಿ ಸಿಲೆಕ್ಟ್ ಆದೆ. ಅದು ಫೈನಲ್ಲ ಅಲ್ಲ, ಫೈನಲ್ ಆಗಿದ್ರೆ ಯಾಕೆ ಕೆಲವು IAS ಆಫೀಸರ್ನವರೆಲ್ಲ ಪೊಲಿಟಿಷಿಯನ್ ಅವರು ಕಿರಿಕಿರಿ ಮಾಡುವಾಗ ಸುಸೈಡ್ ಮಾಡ್ತಾರೆ? ಯಾಕೆ ಮಾಡುವಂಥದ್ದು? ಅದು ಫೈನಲ್ ಅಲ್ಲ. ಈಗ ಅವ IAS ಆಫೀಸರ್ ಸುಸೈಡ್ ಮಾಡಿದ ನೆಕ್ಸ್ಟ್ ಲೈಫ್ ಎಂತ? ನೆಕ್ಸ್ಟ್ ಲೈಫ್ IAS ಆಫೀಸರ್ ಅಲ್ಲ, ಎಂತ ಯಾವ್ದು ಬೇಕಿದ್ದು ಆಗ್ಬೋದು. 84 lakh ಸ್ಪೀಶೀಸ್ ಅಲ್ಲಿ ಯಾವ್ದು ಬೇಕಿದ್ದು ಆಗ್ಬೋದು. ಅದಕ್ಕೆ ನಾವು ಅಷ್ಟು ಕಷ್ಟಪಡ್ತೇವೆ. ಇದಕ್ಕೆ
ಕೃಷ್ಣ ಸಿಗ್ಲಿಕ್ಕೋಸ್ಕರ ಇಲ್ವಾ? ಇದಕ್ಕೆ ಕೂಡ ನಾವು ಕಷ್ಟಪಡ್ಬೇಕು, ಅದಕ್ಕಿಂತ ಜಾಸ್ತಿ ಪಡ್ಬೇಕು, ಜಾಸ್ತಿ. ಇಲ್ಲದಿದ್ದರೆ ಯಾರೊಬ್ಬರು ಐಕ ಪ್ರಪಂಚದಲ್ಲಿ ಮಹತ್ವ ವ್ಯಕ್ತಿಗಳಾಗಲಾರರು. ಯಾವುದೇ ನೋಡಿ, ಯಾರೇ ಮಹತ್ವದ ವ್ಯಕ್ತಿ ಇದ್ದಾನೆ ಅವನ ಹಿಂದೆ ಅವ ತುಂಬಾ ಕಷ್ಟಪಟ್ಟಿದ್ದಾನೆ, ಅದು ಮೆಟೀರಿಯಲ್, ಭೌತಿಕ ಅದು. ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ನಾವು ಸ್ವಲ್ಪ ಕಷ್ಟಪಡ್ಬೇಕು. ಹೀಗಿರುವಾಗ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಹೀಗಿರುವಾಗ ಭಕ್ತಿ ಸೇವೆಯ ಪರಿಪೂರ್ಣದ ಕಠೋರ ತಪಸ್ಸುಗಳು ಬೇಡವೇ? ಇದಕ್ಕೆ ಬೇಡವೇ? ಈ ಪ್ರಶ್ನೆ ಬರ್ಬೇಕು ನಮ್ಗೆ. ಯಾವುದಕ್ಕೆ ನಾವು ಎಂತೆಂತ ತಪಸ್ಸು ಮಾಡ್ತೇವಪ್ಪ, ಒಬ್ಬ ಇಡೀ ದಿವಸ ಎಂತ ಹೇಳುವಂಥದ್ದು, ನಾವು ಅದರ ಹಿಂದೆ ಇರ್ತೇವೆ, ನಮ್ಮ ಮೈಂಡಲ್ಲಿ ಅದೇ ಇರುವಂಥದ್ದು. ಈಗ ಯಾವ್ದೋ ನಮ್ಗೆ ಬೇಕಿದ್ರೆ ಮತ್ತೆ ಫುಲ್ ನಾವು ಅದರಿಂದ ಹಿಂದೆ ಬಿಡ್ತಿರ್ತೇವೆ. ಅದೇ ರೀತಿ ನಾವು ಕೃಷ್ಣ ಭಕ್ತಿ ಸೇವೆಯಲ್ಲೂ ಕೂಡ ಕಠೋರ ತಪಸ್ಸು ನಾವು ಮಾಡಬೇಕು. ಆದ್ರೆ ಪ್ರಭುದಲ್ಲಿ ಒಂದು ಭಕ್ತಿ ಸೇವೆಯಲ್ಲಿ ಯಾವಾಗಲೂ ಜಾಲಿ ಅಂತೆ. ಯಾಕೆ? ಚಾಂಟಿಂಗ್ ಅದು ತಪಸ್ಸ? ಅದು ಕಷ್ಟ ಇಲ್ಲ. ಏನು ಚಾಂಟಿಂಗ್, ಡ್ಯಾನ್ಸಿಂಗ್ ಅದು ತಪಸ್ಸ? ಕಷ್ಟ ಇಲ್ಲ. ಈಟಿಂಗ್ ಕೃಷ್ಣ ಪ್ರಸಾದ ಅದು ತಪಸ್ಸಲ್ಲ ನಮ್ಗೆ. ಅಂದ್ರೆ ಇದನ್ನ ನಾವು ಮಾಡ್ಬೇಕು, ಯಾಕಂದ್ರೆ ನಮ್ಗೆ ಇದರ ಮೇಲೆ ಆಕರ್ಷಣೆ ಇಲ್ಲ ಈಗ. ಆಕ್ಚುಲಿ ಇದು ತಪಸ್ಸು ಅಲ್ಲ ಒಂದು ಲೆಕ್ಕದಲ್ಲಿ, ಇದು ತುಂಬಾ ಅಂದ್ರೆ ಒಂದು ಜಾಲಿ. ಇದು ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಇನ್ ಗೋಲೋಕ ಈಸ್ ಡೂಯಿಂಗ್ ಜಸ್ಟ್ ಈಸ್ ಚಾಂಟಿಂಗ್, ಡ್ಯಾನ್ಸಿಂಗ್ ಅಂಡ್ ಟೇಕಿಂಗ್ ಕೃಷ್ಣ ಪ್ರಸಾದ. ಈಸ್ ಆಲ್ವೇಸ್ ಇನ್ ಜಾಲಿ. ಗೋಲೋಕದ ಮೂರು ಇಲ್ಲಿ ಕೂಡ ನಾವು ಹಾಗೆ. ಅದು ಇದನ್ನ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಿರ್ಬೇಕು. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಜಾಂಡೀಸ್ ಆದವನಿಗೆ ಈ ಶುಗರ್ ಕೇನ್ ಜ್ಯೂಸ್ ಅವನಿಗೆ ಕೊಡ್ತಾರೆ, ಆಗ ಅದು ಕಹಿ ಇರ್ತದೆ ಅವನಿಗೆ. ಆಕ್ಚುಲಿ ಶುಗರ್ ಕೇನ್ ಜ್ಯೂಸ್ ಕಹಿ ಅಲ್ಲ, ಅದು ಸ್ವೀಟ್ ಉಂಟು. ಆದ್ರೆ ಅವನಿಗೆ ಜಾಂಡೀಸ್ ಆದ ಕಾರಣ ಅವನಿಗೆ ಕಹಿ ಕಾಣ್ತದೆ. ಅದೇ ರೀತಿ ನಮ್ಗೆ ಕೂಡ ಈಗ ಕೃಷ್ಣ ಪ್ರಜ್ಞೆ ಕಹಿ ಆಗಿರ್ತದೆ. ಇದು ಕಹಿ ಅಲ್ಲ, ಇದು ಸ್ವೀಟ್, ಇದು ತುಂಬಾ ಸ್ವೀಟ್. ಹಾಗೆ ನಾವು ಇದನ್ನು ತಪಸ್ಸು ಮಾಡಬೇಕು, ಗೈಡೆಡ್ ತಪಸ್ಸು. ಐಷಾರಾಮ ಜೀವನ ಮತ್ತು ಪಾರಮಾರ್ಥಿಕ ಸಾಕ್ಷಾತ್ಕಾರ ಪರಿಪೂರ್ಣ ಸಾಧನೆ ಒಂದಕ್ಕೊಂದು ಒಟ್ಟಿಗೆ ನಡೆಯಲಾಗುವುದು. ನೋಡಿ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಒಟ್ಟೊಟ್ಟಿಗೆ ಹೋಗುವುದಿಲ್ಲ, ಅದು ಒಂದಕ್ಕೊಂದು ಒಟ್ಟಿಗೆ ನಡೆಯಲಾರದು. ಹೇಗೆ ನೀವು ಒಂದು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ ಮತ್ತೆ ನೀರು ಹಾಕ್ತೀರಿ, ಹೋಯ್ತದು ನಿಮಗೆ. ಅದು ಕೂಡ ಬೋಟ್, ಎರಡು ಬೋಟಿಗೆ ನೀವು ಕಾಲಿಟ್ರೆ ಎಂತ ಆಗ್ತದೆ, ಅಲ್ಲೇ ಹೇಳ್ತೀರಿ ನೀವು. ಬೋಟ್ನವ್ರದ್ದು ಹೇಳೋದು, ನನ್ನನ್ನು ಆಚೆ ಆ ದಡಕ್ಕೆ ಕೊಂಡೋಗು. ಎಸ್ ಸರ್, ನಿಮ್ಮನ್ನು ಆ ದಡಕ್ಕೆ ಕೊಂಡೋಗ್ತೇವೆ, ನೀವು ಒಂದು ಬೋಟಲ್ಲಿ ಕಾಲಿಡಿ, ಎರಡನ್ನು, ಒಂದ ಇಂದ್ರಿಯ ಸುಖ, ಒಂದ ಕೃಷ್ಣ, ಎರಡು ಕೂಡ ಬೇಕಂದ್ರೆ ಎಂತ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಅಲ್ಲೇ ಇರ್ತೀರಿ. ಹಾಗೆ ಐಷಾರಾಮ ಜೀವನ ಮತ್ತು ಪಾರಮಾರ್ಥ ಸಾಕ್ಷಾತ್ಕಾರ ಪರಿಪೂರ್ಣ ಸಾಧನೆ ಒಂದಕ್ಕೊಂದು ಒಟ್ಟಿಗೆ ನಡೆಯಲಾಗದು. ಭಗವಂತನು ಯಾವುದೇ ಜೀವಿಗಿಂತ ವಿವೇಕಿ. ಆದ್ದರಿಂದ ಭಕ್ತನು ಭಕ್ತಿ ಸೇವೆಯಲ್ಲಿ ಎಷ್ಟು ಶ್ರಮ ಪಡುತ್ತಾನೆ ಎಂಬುದನ್ನು ಅವನು ನೋಡ ಬಯಸ್ತಾನೆ. ನೋಡಿ, ಕೃಷ್ಣನಿಗೆ ಇಚ್ಛೆ ಉಂಟು, ನಮ್ಮ ಈ ಶ್ರಮಕ್ಕೆ ಅವ ಕೊಡ್ತಾನೆ, ಅದು ರೆಕಗ್ನೈಸ್ ಆಗ್ತದೆ. ಯಾರು ರೆಕಗ್ನೈಸ್ ಮಾಡುವಂಥದ್ದು? ಕೃಷ್ಣ. ಎಷ್ಟು ಶ್ರಮ ಪಡುತ್ತಾನೆ ಎಂಬುದನ್ನು ಅವನು ನೋಡ ಬಯಸುತ್ತಾನೆ. ಆದೇಶವು ಭಗವಂತನಿಂದ ನೇರವಾಗಿ ಅಥವಾ ನೈಜ ಗುರುಗಳ ಮೂಲಕ ದೊರೆಯುತ್ತದೆ. ನೋಡಿ, ಭಗವಂತ ನೇರ ಯಾರಿಗೆ ಬ್ರಹ್ಮನ ಸಿಗ್ತದೆ, ನಮಗೆ ಸಿಗುವುದಿಲ್ಲ, ನಮಗೆ ಗುರುಗಳ ಮೂಲಕ. ಗುರುಮುಖ ಪದ್ಮವಾಕ್ಯ ನಮಗೆ ಗುರು ಮೂಲಕ ಸಿಗುವಂಥದ್ದು. ನೋಡ ಬಯಸುತ್ತಾನೆ, ನೈಜ ಗುಣ ಮೂಲಕ ದೊರೆಯುತ್ತದೆ. ಮತ್ತು ಎಷ್ಟೇ ಶ್ರಮದಾಯಕವಾಗಲಿ ಆ ಆದೇಶದ ಪಾಲನೆ ಕಠಿಣ ತಪಸ್ಸು. ನೋಡಿ, ಸಿಂಪಲ್ ಅಂತ ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಇರೋದು ಆದೇಶವನ್ನು ಫಾಲೋ ಮಾಡುವಂತ ಅಷ್ಟೇ. ಇದೇ ತಪಸ್ಸು, ಬೇರೆ ಯಾವುದಿಲ್ಲ. ಸ್ಪಿರಿಚುವಲ್ ಮಾಸ್ಟರ್ ಎಂತ ಹೇಳ್ತಾರೆ ಅದನ್ನು ಕಣ್ಣು ಮುಚ್ಚಿ ಮಾಡ್ತಾ ಹೋಗುವಂಥದ್ದು, ಸಿಂಪಲ್. ಇದೇ ತಪಸ್ಸು, ಬೇರೆ ಯಾವುದಲ್ಲ. ನೋಡಿ, ಆ ಆದೇಶ ಪಾಲನೆ ಕಠಿಣ ತಪಸ್ಸು. ಹಾಗಾಗಿ ಈಗ ನಮಗೆ ಸ್ಪಿರಿಚುವಲ್ ಮಾಸ್ಟರ್ ಕನೆಕ್ಷನ್ ಇಲ್ಲ, ಆಗ ನಾವು ಎಂತ ಮಾಡುವಂಥದ್ದು? ಯಾರಿಗೆ ಕನೆಕ್ಷನ್ ಉಂಟು ಅವರ ಆದೇಶನ ಫಾಲೋ ಮಾಡಬೇಕು ಅಷ್ಟೇ. ಇದು ಪ್ರೊಸೆಸ್, ಇದು ಪ್ರೊಸೆಸ್. ಹಾಗಾಗಿ ನಾನು ಮೊನ್ನೆ ಕೂಡ ಹೇಳಿದ್ದೇನೆ,
ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್ ಅವರು 1968 ಅವರಿಗೆ ಇನಿಷಿಯೇಷನ್ ಆಯಿತು. 1970 ಸನ್ಯಾಸಿ ಮಾಡಿ ಇಮಿಡಿಯೇಟ್ ಮಾಯಾಪುರಿ ಕಳಿಸಿದ್ರು ಪ್ರಭುಪಾದ. ಯು ಡೆವಲಪ್ ಮಾಯಾಪುರ. ಮಾಯಾಪುರ ಎಂತ ಇರಲಿಲ್ಲ ಆಗ. ಈಗ ನಾವು ಹೋಗುವಾಗ ಎಷ್ಟು ಡೆವಲಪ್ ಆಗಿದೆ, ಏನಿರಲಿಲ್ಲ. ಪ್ರಭುಪಾದ ಮೈ ಡಿಸೈರ್, ದಿಸ್ ಇಸ್ ಚೈತನ್ಯ ಮಹಾಪ್ರಭು's ಬರ್ತ್ ಪ್ಲೇಸ್ ಅಂಡ್ ಯು ಡೆವಲಪ್. ಅವರು ಡೆವಲಪ್ ಮಾಡಿದ್ರು. ಎಷ್ಟು ಡೆವಲಪ್ ಮಾಡಿದ ಅಂದ್ರೆ, ಲಾಸ್ಟ್ ನಾವು ಫ್ಲಾಗ್ ಹಾಕುವಾಗ ದೊಡ್ಡ ಟೆಂಪಲ್ ಅಲ್ಲಿ ಎಲ್ಲ GBC ಅಲ್ಲಿ ಮೋರ್ ದೆನ್ 78 ಮೆಂಬರ್ಸ್ ಇದ್ದಾರೆ. ಮತ್ತೆ ಎಲ್ಲ ಸನ್ಯಾಸಿಸ್, ಮೋರ್ ದೆನ್ 120 ಸನ್ಯಾಸಿಸ್, ಎಲ್ಲರೂ ವಾಲಂಟರಿ ಹೇಳಿದ್ದು ಆ ಫ್ಲಾಗ್ ಅಲ್ಲಿ ಜಯ ಪತಾಕ ಹೆಸರು ಹಾಕಿ ಅಂತ. ಯಾಕೆಂದ್ರೆ ಪ್ರಭುಪಾದದು ಆದೇಶದ ಪಾಲನೆ ಮಾಡಿದ್ದಾರೆ. ಹಾಗಾಗಿ ಇದು ಮಾಡ್ಬೇಕಷ್ಟೇ. ಎಲ್ಲ ಪ್ರಭುಪಾದ ಹೇಳ್ತಾರೆ, ಸಿಂಪಲ್ ಥಿಂಗ್, ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಪ್ರಭುಪಾದ ಹೇಳುವಂಥದ್ದು ಅಮೆರಿಕಕ್ಕೆ ಹೋದ್ರು, ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್, ಐ ಜಸ್ಟ್ ಎಕ್ಸಿಕ್ಯೂಟೆಡ್ ಮೈ ಗುರುಸ್ ಆರ್ಡರ್, ದಟ್ಸ್ ಇಟ್. ಅವರ ಗುರು ಶ್ರೀಲ ಭಕ್ತಿವೇದಾಂತ ಠಾಕೂರ್ ಹೇಳುವಂಥದ್ದು, ಯು ಪ್ರೀಚ್ ಟು ದಿ ಇಂಗ್ಲಿಷ್ ಸ್ಪೀಕಿಂಗ್ ವರ್ಲ್ಡ್ ಅಂಡ್ ಪ್ರಿಂಟ್ ಬುಕ್ಸ್, ಡಿಸ್ಟ್ರಿಬ್ಯೂಟ್ ಬುಕ್ಸ್. ಇದೆರಡನ್ನೇ ಮಾಡಿದ್ರು ಪ್ರಭುಪಾದ, ಗುರು ಹೇಳಿದಾಗೆ ಅವರ. ಹಾಗಾಗಿ ಇದೇ ತಪಸ್ಸು, ಬೇರೆ ತಪಸ್ಸಲ್ಲ, ಸಿಂಪಲ್ ತಪಸ್ಸಿದೆ. ಆಚೆ ನೋಡದೆ ಹೇಗೆ ಅಂದ್ರೆ, ಈ ಕತ್ತೆ ನೋಡಿ, ಕತ್ತೆ ಡೋಬಿಯವನಿಗೆ ಬೆಳಿಗ್ಗೆ 7:30 ರಾತ್ರಿ 8:00 ಕೆಲಸ ಮಾಡ್ತದೆ. ಆಚೆ ನೋಡುದಿಲ್ಲ. ಆಚೆ ನೋಡಿದ ಹುಲ್ಲುಂಟು, ಆದ್ರೆ ರಾತ್ರಿ 8:00 ಕಾಯ್ತಾ ಇರ್ತದೆ ಕತ್ತೆ, ಅವ ಬಂದು ಹುಲ್ಲು ಹಾಕ್ತಾನೆ. ನಾವು ಕೂಡ ಆಧ್ಯಾತ್ಮಿಕದಲ್ಲಿ ನಮ್ಮ ಗುರು ಎದುರು ನಾವು ಕತ್ತೆ ಆಗ್ಬೇಕಷ್ಟೇ, ಸಿಂಪಲ್. ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಕತ್ತೆ ಆಗ್ಲಿಕ್ಕೆ, ಆದ್ರೆ ಗುರು ಎದುರು ಕತ್ತೆ ಆದ್ರೆ ಏನು ಸಮಸ್ಯೆ ಇಲ್ಲ. ಸಿಂಪಲ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ. ಹಾಗಾಗಿ ಈಗ ನೋಡಿ, ನಮ್ದು, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ, ತುಂಬಾ ಮುಖ್ಯ. 2020 ಜೂನ್ ಪಾನಿಹಟ್ಟಿ, ಈಗ ನಾಡಿದ್ದು ಬರ್ತದೆ ಪಾನಿಹಟ್ಟಿ ಫೆಸ್ಟಿವಲ್ ದಿವಸ ಗುರು ಮಹಾರಾಜ್, ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್ ಝೂಮ್ ಅಲ್ಲಿ ಬಂದಿದ್ರು. ಆಗ ಅವ್ರು ಹೇಳಿದ್ರು, ಎಸ್ ನಾಮನಿಷ್ಠ, ವೈ ಕಾಂಟ್ ಯು ಡೂ ಆನ್ಲೈನ್ ಪ್ರೀಚಿಂಗ್? ಜಸ್ಟ್ ಅದನ್ನು ಹೇಳಿದವರು. ಎಸ್ ಯು ಸ್ಟಾರ್ಟ್ ಆನ್ಲೈನ್ ಪ್ರೀಚಿಂಗ್, ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈಗ 2 ವರ್ಷದಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅಂದ್ರೆ ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಅವರ ಆದೇಶವನ್ನು ಪಾಲನೆ ಮಾಡಿದ ಅಷ್ಟೇ, ಸಿಂಪಲ್. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಒಬ್ಬನಿಗೆ ಎಲ್ಲ ಸಕ್ಸಸ್ ಸಿಗ್ತದೆ, ಸಿಂಪಲ್ ಆಗಿ ಅವ ಈ ಆದೇಶವನ್ನು ಪಾಲನೆ ಮಾಡಿದ ಅಷ್ಟೇ. ಬೇರೆ ಏನು ಮಾಡ್ಬೇಕಂತಿಲ್ಲ. ಇದೇ ಕಠಿಣ ತಪಸ್ಸು ನೋಡಿ. ಆದ್ರೆ ನಮ್ಗೆ ಎಂತಾಗ್ತದೆ, ನಮ್ಮ ಮೈಂಡ್ ಕೇಳುವುದಿಲ್ಲ, ಯಾಕೆ ಮಾಡ್ಬೇಕು, ಇದು ಯಾಕೆ ಮಾಡ್ಬೇಕು. ಹಾಗಿದ್ರೆ ನಮ್ಗೆ ಯಶಸ್ಸು ಇಲ್ಲ. ಸಿಂಪಲ್, ರೈಟ್ ರಾಂಗ್ ಏನಿಲ್ಲ, ರೈಟ್ ಜಸ್ಟ್ ಎಕ್ಸಿಕ್ಯೂಟ್ ಮಾಡುವಂತ ಆದೇಶವನ್ನು. ಆ ಆದೇಶ ಪಾಲನೆ ಕಠಿಣ ತಪಸ್ಸು. ಯಾರು ಈ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸುವರು ನೋಡಿ, ಇದು ಎಂತ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್. ಯಾರು ಈ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸುವರು ಅವರು ಭಗವಂತನ ಅನುಗ್ರಹವನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗುವುದು ಖಚಿತ, ಗ್ಯಾರಂಟಿ. ಪ್ರಭುಪಾದ ಹೇಳೋದು ಖಚಿತ, ಇದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನಾವು ಎಂತ ಮಾಡಬೇಕು, ಸಿಂಪಲ್. ಈಗ ನಾವು ಅವಿಪಕ್ವ, ನಾವು ಪಕ್ವ ಆಗ್ಲಿಲ್ಲ, ಹಣ್ಣಾಗ್ಲಿಲ್ಲ, ಕಾಯಿ. ನಾವೀಗ ಸೀನಿಯರ್ಸ್ ಹೇಳಿದನ್ನು ನಾವು ಮಾಡ್ತಾ ಹೋಗುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ಒಂದಲ್ಲ ಒಂದಿನ ನಮಗೆ ಪರ್ಫೆಕ್ಷನ್ ಸಿಗ್ತದೆ, ಮಾಡ್ತಾ ಹೋಗುವಂತ ಅಷ್ಟೇ. ಹಾಗಾಗಿ ಇದು ಪ್ರೊಸೆಸ್. ಇಲ್ಲ ನಾನು ಹಾಗೆ ನಾನು ಹೀಗೆ ಇಲ್ಲ, ಅದು ಹೋದ್ರೆ ಪುಸ್ ಆಯ್ತು ಅಲ್ಲಿ ಇಮಿಡಿಯೇಟ್ ಭಗವಂತ. ಯಾಕೆಂದ್ರೆ ಆಧ್ಯಾತ್ಮಿಕದಲ್ಲಿ ಪ್ರೊಸೆಸ್ ಹೇಗಂದ್ರೆ, ದಾಸಾನು 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 ದಾಸ. ಅಲ್ಲಿ ಹೋಗಿ ನಾನು ಡೈರೆಕ್ಟ್ ಹೋಗ್ತೇನೆ, ಇಲ್ಲ, ಎಂಟ್ರಿ ಇಲ್ಲ. ಹೇಗೆ ಅಂದ್ರೆ, ಜಗನ್ನಾಥ ದಾಸ್ ಬಾಬಾಜಿಯ ಅವರ ಹಿಂದೆ ಭಕ್ತಿವಿನೋದ ಠಾಕೂರ್ ಹೀಗೆ ಹಿಡಿದಿದ್ದಾರೆ, ಮತ್ತೆ ಭಕ್ತಿವಿನೋದ ಠಾಕೂರ್ನ ಹಿಂದೆ ಗೌರಕಿಶೋರ ದಾಸ್ ಬಾಬಾಜಿ ಮಹಾರಾಜ್ ಹೀಗೆ ಹಿಡಿದಿದ್ದಾರೆ.
ಅವರೇ ಹಿಂದೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೀಗೆ ಹಿಡಿದಿದ್ದಾರೆ. ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರನ್ನು ಪ್ರಭುಪಾದ ಹೀಗೆ ಹಿಡಿದಿದ್ದಾರೆ. ಅಂದ್ರೆ ವೈಕುಂಠದಲ್ಲಿ ಹಾಗೆ ಒಬ್ಬನನ್ನು ಹೇಗೆ ಶಾಲೆ ಮಕ್ಕಳು ಹೇಗೆ ಲೈನಲ್ಲಿ ಹೋಗುವಾಗ ಒಬ್ಬರೊಬ್ಬ ಹಿಡಿಲಿಕ್ಕೆ ಆ ರೀತಿ ಹಿಡಿಯುವಂಥದ್ದು. ಹಾಗೆ ಪ್ರಭುಪಾದನ್ನು ಇಸೋಲಿನ ಜಯಪದಕ ಸ್ವಾಮಿ ಮಹಾರಾಜ್, ನಮ್ಮ ಗುರು ಮಹಾರಾಜ್ ಅವರು ಹೀಗೆ ಹಿಡಿದಿದ್ದಾರೆ. ಹಾಗೆ ನಾವು ಈ ರೀತಿ ಕ್ರಮ ಬರುವಂಥದ್ದು. ಹಾಗೆ ಕೃಪೆ ಬರುವಂಥದ್ದು ಹಾಗೆ ಥ್ರೂ ನಾವು ಸೇವಕರು. ಡೈರೆಕ್ಟ್ ನಾನು ಹೋಗ್ತೇನೆ ಇಲ್ಲ, ಕೃಷ್ಣ ಹತ್ರ ಹೋಗ್ಲಿಕ್ಕೆ ಎಂಟ್ರಿ ಇಲ್ಲ. ಡೈರೆಕ್ಟ್ ನಾನು ತುಂಬಾ ರಾಗಾನುಗ ಭಕ್ತ, ನನ್ನ ಇದಕ್ಕೆ ಸ್ಪಂದನೆ ಮಾಡ್ತೇನೆ ಭಗವಂತ, ಇಲ್ಲ ಸರ್, ಮಾಡುವುದಿಲ್ಲ. ಕೃಷ್ಣ ಸ್ಪಂದನೆ ಮಾಡುವಂಥದ್ದು ಹೀಗೆ ಹೋದ್ರೆ ಮಾತ್ರ. ಹೇಗೆ ಅಂದ್ರೆ ಈಗ ಪ್ರಭುಪಾದ್ ಚೇತನಮಹಾಪ್ರಭುಗಳು ಹೇಳ್ತಾರೆ, ಅವ ನನ್ನ ಜನ, ಇಮಿಡಿಯೇಟ್ ನಮ್ಗೆ ಎಂಟ್ರಿ, ಇಲ್ಲದ ಎಂಟ್ರಿ ಇಲ್ಲ. ಹಾಗೆ ಎಂಟ್ರಿ ಬರುವಂಥದ್ದು ಈ ರೀತಿ ಖಚಿತ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 25. ಬ್ರಹ್ಮ ಉವಾಚ ಭಗವಾನ್ ಸರ್ವಭೂತಾನಾಂ ಅಧ್ಯಕ್ಷ ಅವಸ್ಥಿತ ಗುಹಾಂ ವೇದೈ ಅಪ್ರತಿರುದ್ಧೇನ ಪ್ರಜ್ಞಾನೇನ ಚಿಕೀರ್ಷಿತಂ. ಅನುವಾದ: ಬ್ರಹ್ಮದೇವರು ಹೇಳಿದರು, ಎಲೇ ದೇವೋತ್ತಮ ಪುರುಷನೇ, ನೀನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮನಿಂದ ಉಪಸ್ಥಿತನಾಗಿದ್ದೀಯ. ನಿನ್ನ ಸರ್ವೋಚ್ಚ ಬುದ್ಧಿಮತೆಯಿಂದ ಯಾವುದೇ ಅಡಚಣೆ ಇಲ್ಲದೆ ಸಕಲ ಪ್ರಯತ್ನಗಳನ್ನು ನೀನು ತಿಳಿದಿರುವೆ. ಎಸ್, ಇದು ಭಗವದ್ಗೀತಾ 18ನೇ ಅಧ್ಯಾಯ 61ನೇ ಶ್ಲೋಕ. ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಭ್ರಾಮಯಾನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅಲ್ಲಿ ಹೇಳಿದ್ದಾರೆ, ಎಲ್ಲರ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮನಿಂದ ಉಪಸ್ಥಿತನಾಗಿದ್ದಾನೆ. ಆದ್ರಿಂದ ಎರಡು ಪಕ್ಷಿ ಒಳಗೆ, ಒಂದು ಜಸ್ಟ್ ನೋಡುವಂಥದ್ದು, ಇನ್ನೊಂದು ಭೋಗಿಸುವಂಥದ್ದು. ನಾವು ಭೋಗಿಸುವಂಥದ್ದು, ಪರಮಾತ್ಮ ಜಸ್ಟ್ ನೋಡ್ತಾನೆ, ಹೀಗೆ ನಾವು ಭೋಗಿಸುವುದನ್ನು ನೋಡುವಂತ. ಹಾಗಾಗಿ ಉಪಸ್ಥಿತನಾಗಿದ್ದೀಯೇ, ನಿನ್ನ ಸರ್ವೋಚ್ಚ ಬುದ್ಧಿಮತ್ತದಿಂದ ಯಾವುದೇ ಅಡಚಣೆ ಇಲ್ಲದೆ ಸಕಲ ಪ್ರಯತ್ನ ನೀನು ತಿಳಿದಿರಬೇಕು. ಎಲ್ಲವೂ ಅವನಿಗೆ ಗೊತ್ತುಂಟು, ಎಲ್ಲವೂ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಗುರುಕುಲದಲ್ಲಿ ಸ್ಟೂಡೆಂಟ್ ಬರ್ತಾನೆ. ಆಗ ಗುರು ಹೇಳುವಂಥದ್ದು, ನೀನು ಯಾರಿಲ್ಲ ಜಾಗದ ಹೋಗಿ ತಿಂದು ಬಾ ಅಂತ. ಇಡೀ ಹುಡುಕ್ತಾನೆ. ಲಾಸ್ಟಿಗೆ ಒಂದು ಸಣ್ಣ ರೂಮ್ ಸಿಗ್ತದೆ. ಫುಲ್ ಡೋರ್ ಎಲ್ಲ ಕ್ಲೋಸ್ ಮಾಡ್ತಾನೆ, ಫುಲ್ ಕತ್ತಲೆ. ತಿಂದು ಬರ್ತಾನೆ, ಮತ್ತೆ ಹೇಳ್ತಾನೆ, ಎಸ್, ಯಾರಿಲ್ಲ ಜಾಗ ತಿಂದು ಬಂದೆ. ಯಾರಿಲ್ಲ ಜಾಗ ತಿಂದು ಬಂದಿದ್ಯಾ? ಎಲ್ಲಿ ತಿಂದು ಬಂದಿದ್ಯಾ? ಆ ರೂಮಲ್ಲಿ ಫುಲ್ ಕತ್ತಲೆ, ಒಳಗೆ ಪರಮಾತ್ಮ ಇದ್ದಾನೆ, ಅವನು ನೋಡಿದ್ದಾನೆ. ಹಾಗಾಗಿ ಇದನ್ನು ತಿಳಿಸಿಗೋಸ್ಕರ ಆ ಶಿಷ್ಯನಿಗೆ ಆ ರೀತಿ ಹೇಳುವಂತ ಗುರು, ಪರಮಾತ್ಮ ಒಳಗಿದ್ದಾನೆ ಅಂತ, ನೋಡಿದ್ದಾನೆ ಅಂತ. ಹಾಗಾಗಿ ಅವನಿಗೆಲ್ಲ ಗೊತ್ತಿರ್ತದೆ ಪರಮಾತ್ಮನಿಗೆ. ಎಸಿಗೆ ಭಾವಾರ್ಥ ಹೋಗೋ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕಿ ಜೈ. ಭಗವಂತನು ಸಾಕ್ಷಿಯಾಗಿ ಎಲ್ಲರಿದ್ದಲ್ಲೂ ಇದ್ದಾನೆ, ಎಲ್ಲರಿದ್ದಲ್ಲಿದ್ದಾನೆ. ಹೀಗೆ ಅವನು ನಿರ್ಣಯಗಳ ಪರಮ ನಿರ್ದೇಶಕನು ಎಂದು ಭಗವದ್ಗೀತೆ ದೃಢಪಡಿಸಲಾಗಿದೆ. ಅದೇ ಶ್ಲೋಕ, ಈಶ್ವರ ಸರ್ವಭೂತಾನ. ನಿರ್ದೇಶಕನು ಕರ್ಮಫಲಗಳ ಭೋಗಿ ಅಲ್ಲ. ನೋಡಿ, ಅವನಿಗೆ ಯಾವುದು ಕರ್ಮಫಲ ಇಲ್ಲ, ಅವ ಭೋಗಿ ಅಲ್ಲ, ಭೋಗಿ ನಾವು. ಆದರೆ ಭಗವಂತನ ಅನುಮೋದನೆ ಇಲ್ಲದೆ ಯಾರು ಏನನ್ನು ಸವಿಲಾರರು. ಪ್ರಭುಪಾದ ಹೇಳುವಂಥದ್ದು, ಲಾಸ್ಟಿಗೆ ಪ್ರಭುಪಾದ ದೇಹ ತ್ಯಾಗ ಮಾಡುವಾಗ ಲಾಸ್ಟ್ ಪ್ರಭುಪಾದ ಹೇಳಿದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆ ಪ್ರಕಾರ. ಇದು ಲಾಸ್ಟ್ ಪ್ರಭುಪಾದ ಹೇಳಿದ ಸೆಂಟೆನ್ಸ್, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಹಾಗಾಗಿ ಆದರೆ ಭಗವಂತನ ಅನುಮೋದನೆ ಇಲ್ಲದೆ ಯಾರು ಏನು ಸವಿಯಲಾರರು. ನಾಟ್ ಈವನ್ ಎ ಬ್ಲೇಡ್ ಆಫ್ ಗ್ರಾಸ್ ಕ್ಯಾನ್ ಮೂವ್ ವಿದೌಟ್ ಪರ್ಮಿಷನ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವಂಥ ಕೃಷ್ಣನ ಆದೇಶದ ಮೇರೆಗೆ, ಅವನ ಇಚ್ಛೆಯ ಮೇರೆಗೆ. ಉದಾಹರಣೆಗೆ ಹೇಳುವುದಾದರೆ, ಪಾನ ನಿಷೇಧ ಇರುವ ಪ್ರದೇಶದಲ್ಲಿ ಕುಡಿತದ ಚಟವುಳ್ಳ ವ್ಯಕ್ತಿಯೊಬ್ಬ ಪಾನ ನಿಷೇಧಕ್ಕೆ ಅರ್ಜಿ ಹಾಕುತ್ತಾನೆ. ಈ ಗುಜರಾತಲ್ಲಿ ಇಲ್ಲ, ಅಲ್ಲಿ ಪಾನ ನಿಷೇಧ. ನಿರ್ದೇಶಕನು ಅವನ ಪ್ರಕರಣವನ್ನು ಗಮನಿಸಿ ಕ್ಲುಪ್ತ ಪ್ರಮಾಣದ ಮದ್ಯಪಾನ ಮಂಜೂರಾತಿ ನೀಡುತ್ತಾನೆ. ಅಂದ್ರೆ ಅಲ್ಲಿ ಇಲ್ಲ, ಆದ್ರೆ ಅಲ್ಲಿ ಎಂತ ಹೇಳುವಂಥದ್ದು,
ಸ್ಪೆಷಲ್ ಇದರಲ್ಲಿ ಕೊಡ್ತಾರೆ, ಅದಕ್ಕೆ ತುಂಬ ಹಣ ಎಲ್ಲ ಕಟ್ಟಬೇಕು, ಕೊಡ್ತಾರೆ. ಅಂತೆಯೇ ಇಡೀ ಐಹಿಕ ಪ್ರಪಂಚವು ಇಂಥ ಅನೇಕ ಕುಡುಕರಿಂದ ತುಂಬಿ ಹೋಗಿವೆ. ನಾವೆಲ್ಲ ಕುಡುಕರಂತೆ. ಯಾಕೆ ಪ್ರಭುಪಾದ ಯಾಕೆ ಹೇಳ್ತಿದ್ದಾರೆ? ಕುಡಿಯೋದಂದ್ರೆ ಈ ಕುಡಿಯೋದಲ್ಲ, ಅದಕ್ಕೆ ಪ್ರಭುಪಾದ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾನೆ ನೋಡಿ, ನಾವೆಲ್ಲ ಕುಡುಕರು. ಅಂದರೆ ಪ್ರತಿಯೊಬ್ಬ ಜೀವಿಗೂ ಮನಸ್ಸಿನಲ್ಲಿ ಏನನ್ನು ಸವಿಯುವ ಆಸೆ ಇದೆ. ಏನನ್ನು ನಮಗೆಲ್ಲರಿಗೂ ಆಸೆ ಉಂಟು. ಕೃಷ್ಣ ಇಲ್ಲ ಅಲ್ಲಿ, ಬೇರೆ ಬೇರೆ ಆಸೆ ಉಂಟು. ಮತ್ತು ಪ್ರತಿಯೊಬ್ಬನು ತಮ್ಮ ಆಸೆ ಈಡೇರಬೇಕೆಂಬ ಪ್ರಬಲ ಇಚ್ಛೆಯನ್ನು ಹೊಂದಿರುತ್ತಾರೆ. ಪ್ರತಿಯೊಬ್ಬರು ಆಸೆ ಹೊಂದಿರುತ್ತಾನೆ. ತಂದೆಯು ಮಗನಿಗೆ ದಯಾಮಯನಾಗಿರುವಂತೆ ಸರ್ವಶಕ್ತ ಭಗವಂತನು ಜೀವಿಗೆ ಬಲು ದಯಾಮಯನಾಗಿದ್ದಾನೆ ನೋಡಿ. ಈಗ ಹೇಗಂದ್ರೆ ತಂದೆ ಮಗ ನಂಬರ್ 1 ರಾಸ್ಕಲ್, ಅಂದ್ರೆ ಗಾಂಜಾ ಹಿಡಿಯುವಂಥದ್ದು, ಕುಡಿಯುವಂಥದ್ದು, ಈ ರೀತಿ ಮಾಡ್ತಾನೆ. ಅದು ಕೂಡ ತಂದೆಗೆ ಅಂತಂದ್ರೆ ಅವನ ಮೇಲೆ ಪ್ರೀತಿ ಇರ್ತದೆ. ಬರ್ತಾನೆ, ಅಪ್ಪ ನನಗೆ 1,000 ಕೊಡು. ಯಾಕೆ ಹೇಳ್ತಾನೆ? ನನಗೆ ಬೇಕು. ಆಗ ಎಂತ ತಂದೆ ಕೊಡುವುದಿಲ್ಲ, ಇಮಿಡಿಯೇಟ್ ಹೋಗಿ ಫ್ರಿಜ್ ಅನ್ನು ಹೊಡಿತಾನೆ, ಪಾಟ್ ಅಂತ. ಅಪ್ಪ ನನಗೆ 1,000 ಕೊಡುವುದಿಲ್ಲ. ಟಿವಿಯನ್ನು ಹೊಡಿತಾನೆ, ಪಾಟ್ ಅಂತ. ಯಾಕೆ ನಮಗೆ ಡ್ರಗ್ಸ್ ತೆಗಿಬೇಕು. ಲಾಸ್ಟ್ಗೆ ಅಪ್ಪ ಕೊಡ್ತಾನೆ, ಈಗ ಹೋಗು ಮಾರೆ ಅಂತ, ಸಾಯಿ ಮಾರೆ. ಹಾಗೆ ನಾವು ಕೂಡ ಮಕ್ಕಳು, ನಮ್ಮ ಮೇಲೆ ದಯೆ, ಆದ್ರೆ ನಮಗೆ ಭೋಗಿಸುವ ಇಚ್ಛೆ. ಸರ್ವ ಭಗವಂತ ಜೀವಿಗೆ ಬಲು ದಯಮಯನಾಗಿದ್ದಾನೆ. ಜೀವಿಯ ಬಾಲಿಶ ತೃಪ್ತಿಗಾಗಿ ಅವನ ಆಸೆಗಳನ್ನು ಈಡೇರಿಸುತ್ತಾನೆ. ತುಂಬಾ ಹೇಗಂದ್ರೆ, ಒಂದು ಸಣ್ಣ ಮಗು, 5 ವರ್ಷದ ಮಗುವನ್ನು ತಂದೆ ಜಾತ್ರೆಗೆ ಕೊಂಡೋಗುವಂಥದ್ದು. ಫಸ್ಟಿಗೆ ಡಿಸೈಡ್ ಆಗಿರ್ತದೆ, ಮಗ ಹೇಳ್ತಾನೆ ನನಗೆ ಆಟದ ಸಾಮಾನು ಬೇಕು. ಅದಕ್ಕೆ ತಂದೆ ಹೇಳ್ತಾನೆ ಒಂದು ಯಾವುದಂತ ತೆಗೆದುಕೊಡ್ತೇನೆ. ಮಗ ಆಯ್ತಂತ ಹೇಳ್ತಾನೆ, ಹೋಗುವಂಥದ್ದು. ಆದ್ರೆ ಅಲ್ಲಿ ಅಂತ ಮಾಡೋದು, ಮಗನಿಗೆ ಎಲ್ಲ ಬೇಕು. ನನಗೆ JCB ಬೇಕು, ನನಗೆ ಲಾರಿ ಬೇಕು, ನನಗೆ ಬಸ್ ಬೇಕು, ನನಗೆ ಏರೋಪ್ಲೇನ್ ಬೇಕು, ನನಗೆ ಜೀಪ್ ಬೇಕು, ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು, ಎಲ್ಲ ಬೇಕು ಅವನಿಗೆ. ಹಾಗೆ 10-15 ನೋಡ್ತಾನೆ, ಎಲ್ಲ ಬೇಕು ಅವನಿಗೆ. ತಂದೆ ಹೇಳ್ತಾರೆ ಇಲ್ಲ, ಒಂದು ಮಾತು ತೆಗೆದುಕೊಡುವಂಥದ್ದು. ಲಾಸ್ಟ್ಗೆ ಇವ ನೆಲದಲ್ಲಿ ಹೀಗೆ ಆಗ್ತಾ ಇದ್ದಾನೆ, ಹೋಗು. ಲಾಸ್ಟ್ ಕಿರಿಕಿರಿ ಆಗಿ 1 ಗಂಟೆ ಆಗಿ ಇರ್ತಾನೆ ಮಗ, ಬೇಜಾರಾಗಿ ತಂದೆ ಎಲ್ಲವನ್ನು ತೆಗೆದುಕೊಡ್ತಾರೆ. ಆಕ್ಚುಲಿ ಮನಸ್ಸಿಲ್ಲ ತಂದೆಗೆ, ಆದ್ರೆ ಮಗ ಬಿಡುವುದಿಲ್ಲ. ಆ ರೀತಿ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅದೇ ರೀತಿ ನಾವು ಕೂಡ ಮಕ್ಕಳು, ನಾವು ಇಂದ್ರಿಯ ಸುಖ ಮಾಡುವುದು ಕೃಷ್ಣನಿಗೆ ಇಚ್ಛೆ ಇಲ್ಲ ಅವನಿಗೆ. ಆದ್ರೂ ಕೂಡ ಓಕೆ ಅಂತ ಸ್ಯಾಂಕ್ಷನ್ ಮಾಡ್ತಾನೆ. ಇಂಥ ಆಸೆಗಳನ್ನು ತುಂಬಿಕೊಂಡು ಜೀವಿಯ ಬಾಲಿಶ ತೃಪ್ತಿಗೆ ಅವನ ಆಸೆಗಳು ಈಡೇರಿಸ್ತಾನೆ. ಮನಸ್ಸಿನಲ್ಲಿ ಇಂಥ ಆಸೆಗಳನ್ನು ತುಂಬಿಕೊಂಡು ಜೀವಿಯು ನಿಜವಾಗಿ ಅದನ್ನು ಸವಿಯುವುದಿಲ್ಲ. ಯಾವುದೇ ಲಾಭವಿಲ್ಲದೆ ಅನಾವಶ್ಯಕವಾಗಿ ದೈಹಿಕ ಲಾಲಸೆಗಳನ್ನು ಕೇವಲ ಪೂರೈಸುತ್ತಾರೆ. ಕುಡಿತದ ಚಟವುಳ್ಳವನು ಮದ್ಯಪಾನದಿಂದ ಯಾವುದೇ ಲಾಭ ಹೊಂದುವುದಿಲ್ಲ ನೋಡಿ. ಆದರೆ ಕುಡಿತದ ಚಟಕ್ಕೆ ದಾಸನಾದ ಅವನು ಅದನ್ನು ಬಿಡಲಾರ. ಈಗ ಕೆಲವರೆಲ್ಲ ಹೊಂದೋದು, ನಾನು ಕುಡುಕ ಅಲ್ಲ, ನಾನು ಅಪರೂಪಕ್ಕೆ ಕುಡಿಯುವಂಥದ್ದು, ವೀಕ್ಲಿ ಒನ್ಸ್, ನನಗೆ ಎನಿ ಮೂಮೆಂಟ್ ಬಿಡ್ಬೋದು. ಬಿಡ್ಲಿಕ್ಕೆ ಆಗುದಿಲ್ಲ ಅವನಿಗೆ, ಆದ್ರೆ ಹೇಳ್ತಾನೆ ಹಾಗೆ, ನನ್ಗೆ ಯಾವಾಗ ಬೇಕು ಬಿಡ್ಬೋದು, ಕುಡಿದು ನನಗೆ ಯಾವಾಗ ಬೇಕು ಬಿಡ್ಬೋದು, ಆಗುದಿಲ್ಲ ಬೆಳ್ಳಿ. ಯಾಕೆ? ದಾಸನಾಗಿದ್ದಾನೆ ಅದಕ್ಕೆ, ಕುಡಿಯುವ ಚಟಕ್ಕೆ ದಾಸನಾದ ಅವನು ಅದನ್ನು ಬಿಡಲಾರ. ಆದ್ದರಿಂದ ದಯಾಮಯನಾದ ಭಗವಂತನು ಅಂತ ಆಸೆಗಳ ಈಡೇರಿಕೆಗಾಗಿ ಎಲ್ಲ ಸೌಲಭ್ಯವನ್ನು ಒದಗಿಸ್ತಾನೆ ನೋಡಿ. ಎಲ್ಲ ವ್ಯವಸ್ಥೆ ಮಾಡ್ತಾನೆ ಭಗವಂತ, ಆದ್ರೆ ಅವನಿಗೆ ಇಚ್ಛೆ ಇಲ್ಲ. ಹೇಗೆಂದ್ರೆ, ಒಂದು ವೇಳೆ ನಾವು ಕೊಡದಿದ್ರೆ ನಾವು ಫೋರ್ಸ್ ಮಾಡ್ತೇವೆ ಭಗವಂತನಿಗೆ, ನನಗೆ ಬೇಕು ಅಂತ. ಹೇಗೆ ಮಗು ಮಾಡಿದಾಗ ಪ್ರತಿಯೊಬ್ಬರು ಆಸೆ ಆಕಾಂಕ್ಷೆಗಳನ್ನು ತೊರೆಯಬೇಕೆಂದು ನಿರಾಕಾರವಾದಿಗಳು ಹೇಳ್ತಾರೆ ನೋಡಿ. ಈ ನಿರಾಕಾರವಾದಿಗಳ ಫಿಲಾಸಫಿ ಅಂತ, ಯಾವುದೇ ಆಸೆ ಇರಬಾರ್ದು, ಶೂನ್ಯ. ಆದ್ರೆ ತಪ್ಪು, ಅದು ತಪ್ಪು. ಯಾಕೆ ತಪ್ಪು? ಯಾವ್ದು ಆಸೆ? ಯಾಕಂದ್ರೆ ನೆಗೆಟಿವ್ ತೆಗಿಬೇಕು, ಪಾಸಿಟಿವ್ ಹಾಕ್ಬೇಕು. ಪಾಸಿಟಿವ್ ಅಂದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣನಿಗೆ ಸೇವೆ ಮಾಡುವ ಆಸೆ ಇರಬೇಕು ನೋಡಿ. ಆಸೆಗಳನ್ನು 0 ಮಾಡ್ಲಿಕ್ಕೆ ಆಗುದಿಲ್ಲ, ನಿರಾಕಾರವಾದಿಗಳ ಫಿಲಾಸಫಿ ಇದು. ಹಾಗಾಗಿ ಅವರು ತಪ್ಪು. ಅದು ನೆಗೆಟಿವ್ ತೆಗೆದು ಪಾಸಿಟಿವ್, ಬೇಡದು ತೆಗೆದು ಕೃಷ್ಣ.
ಎಸ್ ಕೃಷ್ಣನ ಪಾದಕಮಲದಲ್ಲಿ ನಾನು ಸೇವೆ ಮಾಡ್ತೇನೆ, ಆ ಆಸೆ ಇರಬೇಕು ನಾನು, ಅದು ಸರಿಯಾದ ಆಸೆ. ಇನ್ನು ಕೆಲವರು ಒಟ್ಟಾರೆ ಆಸೆ ಆಕಾಂಕ್ಷೆಗಳು ಮನಸ್ಸಿಂದ ತೊಲಗಿಸಬೇಕೆಂದು ಹೇಳುತ್ತಾರೆ. ಇದೆ ನಿರಾಕಾರವಾದಿ, ಮಾಯವಾದಿ, ಶೂನ್ಯವಾದಿಗಳು ಹಾಗೆ ಹೇಳುವಂಥದ್ದು. ಆದರೆ ಅದು ಅಸಾಧ್ಯ. ಯಾರೊಬ್ಬರಿಂದಲೂ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೊಲಗಿಸುವುದಕ್ಕಾಗುವುದಿಲ್ಲ. ಕಂಪ್ಲೀಟ್ ಝೀರೋ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಸೆಗಳೇ ಬೇಡ, ತಪ್ಪು ಅದು. ಅದು ಯಾವಾಗ? ಅದು ಸಾಯುವಾಗ ಆಸೆ ಝೀರೋ ಆಗೋದು. ಏಕೆಂದರೆ ಅದು ಜೀವಂತಿಕೆಯ ಲಕ್ಷಣ. ಆಸೆ ಆಕಾಂಕ್ಷೆಗಳಿಲ್ಲದಿದ್ದರೆ ಜೀವಿ ಸತ್ತಂತೆ ನೋಡಿ. ಸಾಯುವಾಗ ನಮಗೆ ಆಸೆ ಆಕಾಂಕ್ಷೆ ಇಲ್ಲ, ಜೀವ ಇರುವಾಗ ಆಸೆ ಆಕಾಂಕ್ಷೆ ಇರಬೇಕು. ಆದರೆ ಅವನು ಮೃತನಲ್ಲವಲ್ಲ. ಜೀವನದ ಸ್ಥಿತಿಗಳು ಮತ್ತು ಆಸೆ ಆಕಾಂಕ್ಷೆಗಳು ಪರಸ್ಪರ ಪೂರಕ ನೋಡಿ. ಜೀವನ ಸ್ಥಿತಿಯಲ್ಲಿ ನಮಗೆ ಆಸೆ ಆಕಾಂಕ್ಷೆ ಬೇಕೇ ಬೇಕು. ನಾವು ಜಸ್ಟ್ ಡೌಟಲ್ಲಿ ಮಾಡಬೇಕು. ಆಸೆ ಆಕಾಂಕ್ಷೆಗಳನ್ನು ಕೃಷ್ಣನಿಗೆ ನಾವು ಮಾಡಬೇಕು. ಯಾರೇ ಆದರೂ ಭಗವಂತನ ಸೇವೆಯನ್ನು ಬಯಸಿದಲ್ಲಿ ಆಸೆ ಆಕಾಂಕ್ಷೆಗಳ ಪರಿಪೂರ್ಣ ಸಾಧಿಸಬೇಕು. ಜಸ್ಟ್ ನಾವು ಡೌಟಲ್ಲಿ ಮಾಡಬೇಕು. ಆಸೆ ಆಕಾಂಕ್ಷೆಗಳು ಉಂಟು, ಎಸ್ ನಾನು ಕೃಷ್ಣನಿಗೆ ಸೇವೆ ಮಾಡ್ತೇನೆ, ಈ ಆಸೆ ಆಕಾಂಕ್ಷೆ. ಪ್ರತಿಯೊಬ್ಬ ಜೀವಿಯು ವೈಯಕ್ತಿಕ ಆಸೆ ಆಕಾಂಕ್ಷೆಯನ್ನು ತೊರೆದು ತನ್ನ ಇಚ್ಛೆಗಳಲ್ಲಿ ಸಹಕರಿಸಬೇಕೆಂದು ಭಗವಂತನ ಬಯಸುತ್ತಾನೆ. ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ. ಅದೇ ಭಗವದ್ ಅಂತಿಮ ಉಪದೇಶ. ಬ್ರಹ್ಮದೇವನು ಈ ಸಲಹೆ ಒಪ್ಪಿದನು. ಆದ್ದರಿಂದ ಅವನಿಗೆ ನಿರ್ವಾಸಿತ ಬ್ರಹ್ಮಾಂಡದಲ್ಲಿ ಪೀಳಿಗೆಗಳನ್ನು ಸೃಷ್ಟಿಸುವ ಹೊಣೆಗಾರಿಕೆಯು ಪದವಿ ನೀಡಲಾಯಿತು. ಬ್ರಹ್ಮ ಅದನ್ನು ಒಪ್ಪಿದ ಭಗವಂತನ ಆಸೆ ಪ್ರಕಾರ. ಭಗವಂತನೊಂದಿಗೆ ಅಖಂಡತ್ವ ಸಾಧಿಸುವುದೆಂದರೆ ಪರಮಪ್ರಭು ಭಗವಂತನ ಇಚ್ಛೆಗಳೊಂದಿಗೆ ತನ್ನ ಇಚ್ಛೆಗಳನ್ನು ಸಮೀಕರಿಸುವುದು ಆಗಿದೆ ನೋಡಿ. ಇದು ಮೇನ್ ಪಾಯಿಂಟ್. ಭಗವಂತನ ಇಚ್ಛೆಗಳೊಂದಿಗೆ ನಮ್ಮ ಇಚ್ಛೆಗಳನ್ನು, ಇದು ಮೇನ್ ಪಾಯಿಂಟ್. ಅದು ಸಕಲ ಆಸೆ ಆಕಾಂಕ್ಷೆಗಳ ಪರಿಪೂರ್ಣಗೊಳಿಸುತ್ತದೆ. ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿರುವ ಭಗವಂತನಿಗೆ ಜೀವಿಯ ಮನಸ್ಸಿನಲ್ಲಿ ಏನಿದೆ ಎಂಬುದು ತಿಳಿದಿರುತ್ತದೆ. ನಮ್ಮ ಮನಸ್ಸಲ್ಲಿ ಎಂತ ಉಂಟು ತಿಳಿದಿರುತ್ತದೆ. ಮತ್ತು ಯಾರೊಬ್ಬರು ತನ್ನೊಳಗಿನ ಭಗವಂತನಿಗೆ ತಿಳಿಯದಂತೆ ಏನನ್ನು ಮಾಡಲಾರ. ತನ್ನ ಶ್ರೇಷ್ಠ ಬುದ್ಧಿಮತೆಯಿಂದ ಭಗವಂತನು ಪ್ರತಿಯೊಬ್ಬರಿಗೂ ತಮ್ಮ ಆಸೆ ಆಕಾಂಕ್ಷೆಗಳ ಸಂಪೂರ್ಣ ಈಡೇರಿಕೆ ಅವಕಾಶ ಕಲ್ಪಿಸ್ತಾನೆ. ನಮಗೆ ವ್ಯವಸ್ಥೆ ಮಾಡಿಕೊಡ್ತಾನೆ. ನಮ್ದು ಎಂತ ಇಚ್ಛೆ ಉಂಟು ಅದನ್ನು ಮಾಡ್ತಾನೆ ಮತ್ತು ಅವನೇ ಪ್ರತಿಫಲವನ್ನು ಕೊಡುತ್ತಾನೆ. ಎಸ್ ಕೃಷ್ಣ ಚೈತನ್ಯ.